ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಫೆಸ್ಟಿವಲ್ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ಇವತ್ತು ನಮಗೆ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿದೆ. ವಿಡಿಯೋನ ಲಾಸ್ಟ್ ತನಕ ನೋಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಮನೆ ತುಂಬ ಹಬ್ಬದ ವಾತಾವರಣನೇ ಇದೆ. ಇವತ್ತು ಗಣೇಶ ಚೌತಿ, ಅದರೊಟ್ಟಿಗೆ ನಮ್ಮ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಕೂಡ ಇವತ್ತೇ. ಇದಕ್ಕೆ ನಾವು ಕುರಲ್ ಅಂತ ಹೇಳ್ತೀವಿ. ಇದು ದೇವಸ್ಥಾನದಲ್ಲಿ ಸಿಗುತ್ತೆ. ಅದನ್ನ ಮನೆಗೆ ತಂದು ಪೂಜೆ ಮಾಡಿ ಮತ್ತು ಮನೆ ಎಲ್ಲ ಕಡೆಯಲ್ಲೂ ಇದನ್ನ ಕಟ್ತೀವಿ. ಇದು ಒಂದು ಸಂಪ್ರದಾಯ ನಮ್ಮದು. ಈಗ ಪೂಜೆ ಎಲ್ಲ ಮಾಡಿ ದೇವಸ್ಥಾನದಲ್ಲೇ ಪೂಜೆ ಎಲ್ಲ ಮಾಡಿ ಕೊಡ್ತಾರೆ. ಹಾಗೆ ನಾವು ಮನೆಯ ಒಳಗೆ ಅದನ್ನ ತಗೊಂಡು ಬಂದು ಇಲ್ಲೆಲ್ಲ ಇನ್ನೂ ಸ್ವಲ್ಪ ಪೂಜೆ ಮಾಡೋ ಕಾರ್ಯಕ್ರಮಗಳೆಲ್ಲ ಇದೆ. ಅದನ್ನೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ತಂದಿರುವಂಥ ಕುರಳನ್ನು ಅಲ್ಲಿ ದೇವರ ಮನೆ ಅಲ್ಲಿ ಕೆಳಗೆ ಇಟ್ಟು ಎಲ್ಲರೂ ಅದಕ್ಕೆ ಈಗ ನಮಸ್ತೆ ಮಾಡಿ ಕೈ ಮುಗಿತಾ ಇದ್ದೀವಿ. ಮಕ್ಕಳಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ. ಹೃದಯನೂ ಅಷ್ಟೇ. ಹೃದಯ ಅಂದರೆ ಅಲ್ಲಿ ಪ್ರಸಾದದಲ್ಲಿ ಇದು ಬಾಳೆಹಣ್ಣು ಇಟ್ಟಿದ್ದಾರೆ, ಅದನ್ನ ಕೇಳ್ತಾ ಇದ್ದಾಳೆ ಆಗ್ಲಿಂದ, ಬಾಳೆಹಣ್ಣು ಕೊಡಿ ಕೊಡಿ ಅಂತ ಹೇಳಿ. ಈಗ ನಾನು ಅಕ್ಕ ಎಲ್ಲರೂ ದೇವರಿಗೆ ಕೈ ಮುಗಿದು ಅದಾದಮೇಲೆ ಅದನ್ನ ಇನ್ನೂ ಕಟ್ಟಬೇಕು ಎಲ್ಲ ಕಡೆ. ಈಗ ನೀವು ನೋಡ್ತಿರೋದು ಬಂದು ಇದಕ್ಕೆ ಭತ್ತ, ಇದು ನಾವು ಕುರಲ್ ಅಂತ ಹೇಳ್ತೀವಿ. ಇದರಲ್ಲಿ ಎಲ್ಲನೂ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಇದರಲ್ಲಿ ಬಂದು ಮಾವಿನ ಎಲೆ ಇರುತ್ತೆ, ಮತ್ತು ಭತ್ತದ ತೆನೆ ಇರುತ್ತೆ. ಈ ಥರದ್ದೆಲ್ಲ ಎಲ್ಲನೂ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಇದನ್ನ ಬಂದು ಎಲ್ಲನೂ ಒಂದೊಂದೇ ತಗೊಂಡು ಕಟ್ಟಿ ಈ ಥರ ಮಾಡಿ ಇಡಬೇಕು. ಅದಾದಮೇಲೆ ಮನೆಯದು ಗೋಡೆ ಅಂದರೆ ದೇವರ ಮನೆಗೆ ಮತ್ತು ಅಡುಗೆ ಮನೆಗೆ, ನಮ್ಮ ರೂಮ್ಗಳಿಗೆ, ಈ ಥರ ಎಲ್ಲ ರೂಮ್ಗಳಿಗೂ ಇದನ್ನ ಕಟ್ತೀವಿ. ನೋಡಿ, ತುಂಬ ದೇವಸ್ಥಾನದಲ್ಲಿಗೆ ತುಂಬ ಕೊಟ್ಟಿರ್ತಾರೆ. ಅದನ್ನ ನಾವೀಗ ಒಂದೊಂದೇ ಸಪ್ರೇಟ್ ಮಾಡಿ ಈ ಥರ ಕಟ್ಟಬೇಕು. ಇಲ್ಲಿ ಕಟ್ಟೋದು ಹೇಗೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಅಣ್ಣ ಒಂದೊಂದೇ ತಗೊಂಡು ಈ ಥರ ಕಟ್ತಾ ಇದ್ದಾರೆ ಅದನ್ನ. ಇದು ಲಾಸ್ಟ್ ಇಯರ್ ಇದು. ಸೊ ಇದು ಲಾಸ್ಟ್ ಇಯರ್ ಈಗ ತೆಗೆದು ಈಗ ಹೊಸದು ಕಟ್ಟೋದು. ಫುಲ್ ಒಣಗಿ ಹೋಗಿದೆ. ಫಸ್ಟಿಗೆ ಬಂದು ದೇವರ ಮನೆಯಲ್ಲಿ ಕಟ್ಟುತ್ತಾ ಇದ್ದೀವಿ. ಕಳೆದ ವರ್ಷ ಕಟ್ಟಿರುವಂತಹ ಕುರಲನ್ನು ತೆಗೆದು ಈಗ ಹೊಸದಾಗಿ ಇದು ಪ್ರತಿ ವರ್ಷ ಕೂಡ ನಮ್ಮ ಮನೆಯಲ್ಲಿ ನಡೆಯುತ್ತೆ. ಸೊ ಇದನ್ನ ಈಗ ಕಟ್ಟುವ ಗಾಡ್ರೇಜಿಗೆ. ಸೊ ಹೊಸದು ಕಟ್ಟಿ ಆಯ್ತು ಗಾಡ್ರೇಜಿಗೆ. ಇದ್ರ ಜೊತೆಗೆ ಅತ್ತೇಲಿ ಎಲ್ಲ ತಂದು ಇಡ್ತಾ ಇದ್ದಾರೆ. ಹಾಲು ಮತ್ತು ಮಣ್ಣಿದ್ದು ಒಂದು ಮಡಿಕೆ,
ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಈಗ ನಾವು ಏನು ನೋಡ್ತಾ ಇದ್ದೀವಿ, ಭತ್ತದ ಇದು ತೆನೆ ಇದೆ ಅಲ್ವಾ, ಅದರಿಂದ ಕೆಲವು ಹಕ್ಕಿಗಳನ್ನ ತೆಗೆದು ಭತ್ತಗಳನ್ನ ತೆಗೆದು ಅದರಿಂದ ಹಕ್ಕಿ ತೆಗೆದು ಇದನ್ನು ಹಾಲಿಗೆ ಹಾಕಿ ನಾವು ಕುಡಿತೀವಿ. ಅದು ಕೂಡ ಒಂದು ರೀತಿ ಸಂಪ್ರದಾಯನೇ. ಅದಕ್ಕಿಂತ ಮುಂಚೆ ಇಲ್ಲಿ ಅತ್ತೆ ಎಲ್ಲ ಕಡೆ ಇದು ಏನು ಹೇಳ್ತೀವಿ ತೀರ್ಥನ ಎಲ್ಲ ಕಡೆ ಇದು ಮಾಡಿ ಬೊಟ್ಟೆಲ್ಲ ಇಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ನಾನು ಮತ್ತು ಅಕ್ಕ ಭತ್ತದ್ದು ಸಿಪ್ಪೆಲ್ಲ ತೆಗೆದು ಅದರಲ್ಲಿ ಒಂದು ಹಕ್ಕಿ ಒಂದು 5 ಅಥವಾ 7 ಅಥವಾ 9 ಈ ಥರ ಹಕ್ಕಿಗಳನ್ನ ತೆಗೆದು ಅದನ್ನು ಹಾಲಿಗೆ ಹಾಕಿ ಕುದಿಸಿ ಇವತ್ತು ಕುಡಿತೀವಿ. ಅದೇ ಒಂದು ಸ್ಪೆಷಾಲಿಟಿ ಇವತ್ತು ಮನೆ. ಆ್ಯಂಡ್ ಈಗ ನಾವು ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀವಿ. ಇದು ಮಣ್ಣಿನ ಮಡಿಕೆಯಲ್ಲೇ ಇಡಬೇಕು. ಈ ಮಡಿಕೆನ ನಾವು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ಇವತ್ತಿನ ದಿನ ಮಾತ್ರ ಯೂಸ್ ಮಾಡ್ತೀವಿ. ಸೊ 3 ಜನ ಕೂಡ ಒಟ್ಟಿಗೆ ಸೇರಿ ಹಾಲನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀವಿ. ಹಾಲಿಗೆ ಆ ಅಕ್ಕಿಗಳನ್ನ ಹಾಕಿದ್ದೀವಿ. ಸೊ ಹಾಲು ಇಲ್ಲಿ ಕುದಿತಾ ಇದೆ. ಸೊ ಹಾಲು ಉಕ್ಸಿ ಆ್ಯಂಡ್ ಆಗಲೇ ನಾವು ಭತ್ತದ ಇದು ತೆಗೆದ್ವಲ್ಲ, ಅಕ್ಕಿ ತೆಗೆದ್ವಲ್ಲ, ಅದು ಹೊಸ ಅಕ್ಕಿ. ಸೊ ಅದನ್ನ ಈ ಹಾಲಿಗೆ ಹಾಕಿ ಕುಡಿಯೋದು. ಹಾಲಿಗೆ ಕುದಿತಾ ಇದೆ. ನಾವು ಮನೆ ಗೃಹ ಪ್ರವೇಶ ದಿನ ಯಾವ ರೀತಿ ಹಾಲು ಉಕ್ಕಿಸ್ತೀವಿ ಅದೇ ರೀತಿ ಇವತ್ತು ಕೂಡ ಮಾಡೋದಿದೆ. ಹಾಲು ಉಕ್ಕಿ ಆಯಿತು. ಈಗ ಎಲ್ಲರೂ ಆ ಹಾಲನ್ನು ಕುಡಿತಾ ಇದ್ದೀವಿ. ಮಕ್ಕಳು, ದೊಡ್ಡವರು ಎಲ್ಲ ಸೇರಿ ಕುಡಿತಾ ಇದ್ದೀವಿ. ಅದಕ್ಕೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ಅಡಿಗೆ. ಇದು ಬೆಳಿಗ್ಗಿದ್ದು ಈ ಕಾರ್ಯಕ್ರಮಗಳೇ ತುಂಬ ಹೊತ್ತಾಯಿತು. ಇದಾದ್ಮೇಲೆ ಇನ್ನು ಅಡಿಗೆ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿ ಅಡಿಗೆ ಮಾಡಿದ್ದೀವಿ ಎಲ್ಲನೂ ಶೇರ್ ಮಾಡಿದ್ದೀನಿ, ಮಿಸ್ ಮಾಡಿದ್ರೆ ನೋಡಿ. ನಮ್ಮ ಸ್ಟಾರ್ಟಿಂಗ್ ಡಿಶ್ ಬಂದು ಇದು ತೆಕ್ಕರ್ಪೆದು ಪಚೋಡಿ, ಅಂದರೆ ಕುಕ್ಕುಂಬರ್ ಸಲಾಡ್ ಅಂತ ಹೇಳ್ತೀವಲ್ಲ ಆ ಥರ. ಆ್ಯಂಡ್ ಇದಕ್ಕೆ ಈ ಥರ ಕಟ್ ಮಾಡಿ ಇದಕ್ಕೆ ಮಸಾಲೆ ಹಾಕೋದಿದೆ. ಏನು ತೆಂಗಿನ ತುರಿ ಮತ್ತು ಮೆಣಸು ಮತ್ತು ಇದು ಸಾಸಿವೆ ಎಲ್ಲ ಹಾಕಿ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ, ಕುದಿಸೋದಿಲ್ಲ. ಇದು ಪಚೋಡಿ. ನೆಕ್ಸ್ಟ್ ಬಂದು ಇದು ಸಾಂಬಾರಿದು ಮೇನ್ ಡಿಶ್ ಇದು. ಇದಕ್ಕೆ ಬಂದು ಕರಿಚೇವು, ಸೌತೆಕಾಯಿ ಮತ್ತು ಇದು ಹಾಕಿ ಹರಿವೆ ಸೊಪ್ಪು ಹಾಕಿದ್ದೀವಿ. ಹಾಕಿ ಒಂದು ಸಾಂಬಾರು ಮಾಡಿದ್ದೀವಿ. ಇದಂತೂ ತುಂಬಾ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದು ಬಂದು ಪಲ್ಯ, ಕಡಲೆ ಮತ್ತು ಇದು ತೊಂಡೆಕಾಯಿ, ಇದು ಗಸಿ ಮಾಡಿದ್ದೀವಿ ಸೈಡ್ ಡಿಶ್. ಆ್ಯಂಡ್ ಇದು ಬಂದು ಬೆಳಿಗ್ಗೆ ನಾವು ಮಾಡಿರೋದಂತೂ ಇದು ಹೆಂಗೆ ಹೇಳ್ತೀವಿ ಅಪ್ಪ ಅಂತ ಹೇಳ್ತೀವಿ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ವೀಟ್ ಡಿಶ್, ಇದು ಪಾಯಸ ಮಾಡ್ತಿದ್ದೀವಿ. ತೆಂಗಿನ ತುರಿ ಬೆಳ್ತಿಗೆ ಹಾಕಿ, ಸ್ವಲ್ಪ ಬೆಳ್ತಿಗೆ ಹಾಕಿ, ಅದಾದಮೇಲೆ ಇದು ಏನೋ ಏಲಕ್ಕಿ, ಇದು ಮೂರನ್ನು ಹಾಕಿ ಮಿಕ್ಸಿಯಲ್ಲಿ ನಾವು ರುಬ್ಕೊಳ್ಬೇಕು. ಯಾವ ಪಾಯಸ ಅಂತ ಈಗ ಗೊತ್ತಾಗಿರುತ್ತೆ ನಿಮಗೆ, ಕಡಲೆಬೇಳೆ ಪಾಯಸ. ಕಡಲೆಬೇಳೆಯನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸಲ್ಲಿ. ಇದೇ ಥರ ಒಲೆಯಲ್ಲಿ ಇಟ್ಟರೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಕುಕ್ಕರಲ್ಲಿ 3 ವಿಷಲ್ ಬಂದರೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಕಡಲೆಬೇಳೆ. ಇನ್ನೂ ಜಾಸ್ತಿ ಬೇಯಬೇಕು ಅಂತಂದರೆ ಒಂದು 4-5 ವಿಷಲ್ ಹಾಕಿ. ಬಟ್ ಇದು ನಮಗೆ ಕರೆಕ್ಟ್ ಅಂತ ಅನಿಸಿತ್ತು, 3 ವಿಷಲ್ ಸಾಕಾಯಿತು. ಈಗ ಈ ಬೆಂದಿರುವಂತಹ ಬೇಳೆಗೆ ಎಷ್ಟು ಬೇಕು ಸಿಹಿ ಅಷ್ಟು ಬೆಲ್ಲ. ಅದಾದಮೇಲೆ ನಾವಾಗಲೇ ಇದು
ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ವಿ ಅಲ್ಲ, ಅಕ್ಕಿ ತುರಿ ಮತ್ತು ಇದು ತೆಂಗಿನ ತುರಿ ಎಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸಿದ್ರೆ ನಮ್ಮ ಪಾಯಸ ರೆಡಿ ಆಗುತ್ತೆ. ನಾವು ಇವತ್ತು ಅನ್ನ ಮಾಡ್ತಿರೋ ಅಕ್ಕಿ ಇದು ಬಂದು ಲಾಸ್ಟ್ ಇಯರ್ ನಾವು ಆಗಲೇ ಮಡಿಕೆ ತೋರಿಸಿದ್ದಲ್ವ ಮಣ್ಣಿದ್ದು, ಆ ಮಡಿಕೆಯಲ್ಲಿ ಸ್ವಲ್ಪ ಅಕ್ಕಿ ತೆಗೆದಿಟ್ಟಿರ್ತಾರೆ ಅತ್ತೆ ಲಾಸ್ಟ್ ಇಯರು. ಆ ಅಕ್ಕಿಯಲ್ಲಿ ಇವತ್ತು ಅನ್ನ ಮಾಡೋದು. ಇವತ್ತು ಎಲ್ಲ ಪೂಜೆ ಎಲ್ಲ ಕಾರ್ಯಕ್ರಮ ಎಲ್ಲ ಆದಮೇಲೆ ಇವತ್ತು ಕೂಡ ಅದೇ ಮಡಿಕೆಯಲ್ಲಿ ಸ್ವಲ್ಪ ಅಕ್ಕಿ ಅತ್ತೆ ತೆಗೆದಿಟ್ಟಿರ್ತಾರೆ. ಆ ಅಕ್ಕಿಯನ್ನು ನಾವು ನೆಕ್ಸ್ಟ್ ಇಯರ್ ಯೂಸ್ ಮಾಡ್ತೀವಿ. ನಮ್ಮ ಅಡುಗೆ ಕೆಲಸ ಎಲ್ಲ ಆಯಿತು, ಕ್ಲೀನಿಂಗ್ ಕೆಲಸ ಕೂಡ ಆಯಿತು. ಈಗ ಮಕ್ಕಳು ಸ್ವಲ್ಪ ಆಟ ಆಡ್ತಿದ್ದಾರೆ. ಮಕ್ಕಳೆಲ್ಲ ಆಟ ಆಡಿ ಆದಮೇಲೆ ಇನ್ನು ಊಟ ಮಾಡೋ ಟೈಮ್. ತುಂಬ ಸ್ವೀಟ್ ಇದೆ. ಈಗ ನಾವು ಮಾಡಿರುವಂಥ ಪ್ರತಿಯೊಂದು ಡಿಶ್ ಕೂಡ ರೆಡಿಯಾಗಿದೆ. ಇನ್ನು ಊಟ ಮಾಡೋ ಟೈಮ್. ಎಲ್ಲರೂ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀವಿ ಹಬ್ಬದ ದಿನ. ತುಂಬ ಖುಷಿಯಿಂದ ಮಾಡಿದ್ದೀವಿ ಅಡುಗೆ. ತುಂಬಾ ಟೇಸ್ಟಿಯಾಗಿತ್ತು ಕೂಡ. ಹಬ್ಬ ಅಂದರೆ ಇದೆ ಅಲ್ವಾ, ತುಂಬ ಬಗೆ ಡಿಶಸ್ ಮಾಡೋದು ಮತ್ತು ಒಂಥರ ಖುಷಿ ಇರುತ್ತೆ. ಹಬ್ಬ ಅಂದಮೇಲೆ ಮನೆಯಲ್ಲೆಲ್ಲ ತುಂಬಾ ಖುಷಿ ಇರುತ್ತೆ. ಒಂಥರ ಚೆನ್ನಾಗಿತ್ತು ಈ ವರ್ಷದ್ದು ನಮ್ಮ ಗಣೇಶ ಚತುರ್ಥಿ ಕೂಡ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಗಣೇಶ ಚತುರ್ಥಿ ನಾನು ದಿನ ಬಂದು ವೃದ್ಧನಿಗೆ ಕಿವಿ ಚುಚ್ಚಿಸಿದ್ವಿ. ಅದು ತುಂಬಾ ಸ್ಪೆಷಲ್ ಆಗಿತ್ತು ಅವತ್ತು ಕೂಡ. ಆ್ಯಂಡ್ ಈ ವರ್ಷ ಕೂಡ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ವಿಡಿಯೋಕ್ಕೊಂದು ಲೈಕ್ ಕೊಡಬೇಕು. ಆ್ಯಂಡ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಕು. ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಟ್ಟಿಗೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.